ಕುದ್ರೋಳಿ ದಸರಾಕ್ಕೆ ಸ್ತ್ರೀ ಶಕ್ತಿ ಮಂಗಳೂರು ವತಿಯಿಂದ ಒಂದು ಟ್ಯಾಬ್ಲೋ ಮಾಡಲಿಕ್ಕೆ ಹೊರಟಿದ್ದೆ ನಾನು. ಹಾಗೆ ಕುದ್ರೋಳಿಗೆ ಹೋಗಿ ಒಂದು ಲೆಟರ್ ಕೊಟ್ಟು ಪರ್ಮಿಷನ್ ಕೂಡ ತೆಗೆದಿದ್ದೆ. ಅದರಲ್ಲಿ ದೇವಿದ್ದು ಸ್ತಬ್ಧ ಚಿತ್ರ ಮಾಡೋದು ಅಂತ. ಆನಂತರ ACP ಆಫೀಸಿಂದ ಕರೆ ಬಂತು. ACP ಆಫೀಸಿಗೆ ಹೋಗಿ ಅವರು ಪರ್ಮಿಷನ್ ಕೊಟ್ಟರು. ಆನಂತರ ಕುದ್ರೋಳಿಗೆ ನಾನು ನಿನ್ನೆ ಬೆಳಿಗ್ಗೆ ಭೇಟಿಯಾಗಿದೆ. ಅಂದರೆ ಟೋಕನ್ ಬೆಳಿಗ್ಗೆ ಕೊಡೋದು ಅಂತ ಹೇಳಿದಾಗ ಭೇಟಿಯಾಗಿದ್ದಾಗ ವಿಜಯ್ ಅಂತ ಒಬ್ಬರದ್ದು ನಂಬರ್ ಕೊಟ್ಟರು. ಅವರು ನನಗೆ ಅರ್ಧ ಗಂಟೆಯಲ್ಲಿ ಕಾಲ್ ಮಾಡಿ 33 ನಂಬರ್ ಹೇಳಿದವರು, ನಾನು ಮಹಿಳೆಯರೆಲ್ಲ ಸ್ವಲ್ಪ ಮುಂದೆ ಹೋಗ್ತೇನೆ ಹೇಳೋದು 29 ನಂಬರ್ ಟೋಕನ್ ಕೊಟ್ಟರು. ಸಂಜೆಯಲ್ಲಿ ಬರ್ತೀವಿ, ನಾವು ಮಣ್ಣಗುಡ್ಡೆಯಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳಿದೆ ನಾನು ಟ್ಯಾಬ್ಲು. ನನಗೆ 4:15 ನಂತರ ACP ಆಫೀಸಿಂದ ಕರೆ ಬಂತು, ನಿಮ್ಮದು ಟ್ಯಾಬ್ಲೋ ಎಲ್ಲಿ ಉಂಟು ಅದರದ್ದೊಂದು ಫೋಟೋ ಕಳಿಸಿ ಅಂತ. ಹಾಗೆ ಪದೇ ಪದೇ ಕಾಲ್ ಮಾಡುವಾಗ ನನಗೂ ಡೌಟ್ ಬಂತು, ನಮ್ಮದು ಮಾತ್ರ ಫೋಟೋವಾ ಇಲ್ಲ ಎಲ್ಲರೂ ತೊಗೊಳ್ತೇವೆ, ಒಂದು ಫೋಟೋ ಕಳಿಸಿ. ಫೋಟೋ ಕಳಿಸಿದೆ, ಮತ್ತು ಬೇರೆ ಎಲ್ಲ ಫೋಟೋಸ್ ಇವರು ಸ್ಟೇಷನಿಂದ ತೊಗೊಂಡ್ರು ಕಾಣ್ತದೆ, ಕಾವೂರು ಪೊಲೀಸ್ ಕಾಲ್ ಮಾಡಿದ್ರು ಕಾಣ್ತದೆ. ಆನಂತರ ಟ್ಯಾಬ್ಲೋ ಕುದ್ರೋಳಿಗೆ ಹೊರಡುವ ಟ್ಯಾಬ್ಲೋವನ್ನು ಊರು ಸ್ಟೋರ್ ಆಗಿ ಹೋಗುವಾಗ ಅಲ್ಲಿ ಭಾರತಿ ಮೇಡಮ್ ನಿಲ್ಲಿಸಿದ್ದಾರೆ ಊರು ಸ್ಟೋರಲ್ಲಿ. ಯಾಕೆಂದರೆ ಟ್ಯಾಬ್ಲೋ ಮೂವ್ ಆಗಲಿಕ್ಕಿಲ್ಲ, ದೇವಸ್ಥಾನದವರದ್ದು ಲೆಟ್ರ್ ಬಂದಿದೆ ಅಂತ. ಅದುವರೆಗೆ ಬರಲಿಲ್ಲ ಅಲ್ಲಿಗೆ. ACP ಆಫೀಸಿಂದ ಮತ್ತೆ ನನಗೆ ಕರೆ ಬಂತು, ನಿಮ್ಮದು ಸ್ತಬ್ಧ ಚಿತ್ರ ನಾವು ನಿಲ್ಲಿಸಿದ್ದೇವೆ, ಯಾಕೆಂದರೆ ಕುದ್ರೋಳಿ ದೇವಸ್ಥಾನ ಕಮಿಟಿಯವರೊಂದು ಲೆಟ್ರ್ ಕೊಟ್ಟಿದ್ದಾರೆ, ಅದನ್ನು ನಿಲ್ಲಿಸಬೇಕು ಅಂತ. ಯಾಕೆ ಅಂತ ಹೇಳುವಾಗ ನನಗೆ ಇವರು ಹೇಳಿದರು, ಕುದ್ರೋಳಿ ದೇವಸ್ಥಾನದ ಒಬ್ಬರು ನನಗೆ ನಿರ್ಮಲ್ ಲಾಡ್ಜ್ ಅಂತ ಬಂತು. ಕಾಲ್ ಮಾಡಿ ಯಾರು ಅಂತ ಕೇಳುವಾಗ ನಾನು ಕಾರ್ಯದರ್ಶಿ ಅಂತ ಹೇಳಿದರು. ಕಾರ್ಯದರ್ಶಿ ಅಂತ ಹೇಳಿ ಅವ್ರು ಹೇಳಿದರು, ನಿಮ್ಮದು ಟ್ಯಾಬ್ಲೋ ನಿಲ್ಲಿಸಿದ್ದೇವೆ ನಾವು, ನೀವೇನು ಮಾಡ್ತಿದ್ದೀರಿ? ದೇವಿದು ಅಂತ ಹೇಳಿದೆ ನಾನು. ಅಲ್ಲ, ಅದರಲ್ಲಿ ಸೌಜನ್ಯಂದು ಏನುಂಟು? ಸೌಜನ್ಯನಿಗೆ ಅರ್ಪಣೆ, ಅವಳದ್ದು ಫೋಟೋ ಹಾಕೋದು ಸೈಡಿಗೆ ಅಲ್ಲ, ಮತ್ತು ಕಾರ್ಯಕ್ರಮ ಫೋಟೋ, ಅವಳದ್ದು ಫೋಟೋ. ಇಲ್ಲ, ನೀವು ಅದನ್ನು ನಿಲ್ಲಿಸಬೇಕು, ಮಾಧವ ಸುವರ್ಣವರು ಕಾರ್ಯದರ್ಶಿ ನಿಲ್ಲಿಸಬೇಕು, ನಾನು ಕುದ್ರೋಳಿದು ಕಾರ್ಯದರ್ಶಿಯಾಗಿ ಹೇಳೋದು, ಸೌಜನ್ಯನದ್ದು ಅದರಲ್ಲಿ ಫೋಟೋ ಬರಬಾರ್ದು, ನೀವು ಹಾಗೆ ಇದ್ದರೆ ಟ್ಯಾಬ್ಲೋ ಇಲ್ಲಿಗೆ ತರುವುದೇ ಬೇಡ ಅಂತ ಹೇಳಿದರು. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ, ಎಲ್ಲರದ್ದು ಸೈಡಲ್ಲಿ ಹಾಕ್ತಾರೆ, ನಮಗೆ ಸ್ಪಾನ್ಸರ್ಸ್ ಸೌಜನ್ಯನ ಇದೊಂದು ಹೋರಾಟದಂತಲ್ಲ, ಸ್ತಬ್ಧ ಚಿತ್ರ ದೇವಿದವಳಿಗೆ ಅರ್ಪಣೆ ಮಾಡುವಾಗ ನೀವು ನಮ್ಮದು ಹೆಸರು ಹಾಕಬಾರ್ದು ಅಂತ ಹೇಳಿದ್ದಕ್ಕೆ ನಾವು ಆ ಫೋಟೋಸ್ ಹಾಕಿದ್ದೇವೆ. ಎಲ್ಲ ಟ್ಯಾಬ್ಲೋಗಳಲ್ಲಿ ಒಂದು ಟ್ಯಾಬ್ಲೋ ಮಾಡುವಾಗ ಯಾರ್ದಾದ್ರು ಸ್ಮರಣೆ ಅಂತ ಫೋಟೋ ಹಾಕ್ತಾರೆ, ಇದರಲ್ಲಿ ನಾವು ಸೌಜನ್ಯಗೆ ಅರ್ಪಣೆ, ನಿಮಗೆ ಹಾಗೆ ಬೇಕಿದ್ದರೆ ಮಣ್ಣಗುಡ್ಡೆಯಲ್ಲಿ ನಿಲ್ಲಿಸುವಾಗ ನೀವು ಅದನ್ನು ಡೆಮೋ ನೋಡಿ, ಅದರಲ್ಲಿ ಏನಾದರೂ ತಪ್ಪು ಅಂತ ಇದ್ದರೆ ನಾನು ನಿಲ್ಲಿಸ್ತೇನೆ. ಅಲ್ಲ, ಒಂದು ವೇಳೆ ಕೇಸ್ ಆದರೆ ಅದನ್ನು ನಾನು ತೊಗೊಳ್ತೇನೆ, ನಾನು ಜವಾಬ್ದಾರಿ ತೊಗೊಳ್ತೇನೆ. ನಾನು ಅದರ ರಕ್ತ ಬೀಜಾಸುರನ ದೇವಿದೊಂದು ಸ್ತಬ್ಧ ಚಿತ್ರ ಮಾಡೋದು, ಅದನ್ನು ನೋಡಿ ಹೇಳುವಾಗ ಸಹ ಅವರು ಕೇಳಲಿಕ್ಕೆ ರೆಡಿ ಇಲ್ಲ, ಅದನ್ನು ನೀವು ತೆಗಿಬೇಕು ಅಂತ ಹೇಳಿದರು. ACPಗೆ ನಾನು ಕರೆ ಮಾಡಿ ಕೇಳುವಾಗ ACP ಹೇಳ್ತಾರೆ, ನಮ್ಮಿಂದೇನು ತೊಂದರೆ ಇಲ್ಲ, ಅಲ್ಲಿ ದೇವಸ್ಥಾನ ಕಮಿಟಿಯಿಂದ ಲೆಟ್ರ್ ಬಂದಿದೆ ಅಂತ. ಸ್ವಲ್ಪ ಹೊತ್ತು ಆಗುವಾಗ ಭಾರತಿ ಮೇಡಮ್ಗೆ ಸಹ ನಾನು ಕಾಲ್ ಮಾಡುವಾಗ ಇಲ್ಲಿ ನಿಲ್ಲಿಸಿದ್ದೇನೆ, ನನಗೆ ಮೇಲಧಿಕಾರಿಗಳಿಂದ ಕರೆ ಬರಬೇಕು ಅಂತ ಅವರು ಹೇಳಿದರು. ಅವ್ರದ್ದು ನಾನು ತಪ್ಪು ಹೇಳೋದಲ್ಲ, ಯಾಕೆಂದರೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಆ ನಂತರ ಇವರು ಕುದ್ರೋಳಿಯ ಕಮಿಟಿಯವರು ಅವರಿಗೆ ಲೆಟ್ರ್ ಕಳಿಸಿ ನಿಲ್ಲಿಸಬೇಕು ಅಂತ ಸಂಜೆ ಹೇಳಿದಂತೆ. ಇಲ್ಲಿ ನೋಡುವಾಗ ಉರ್ವ ಸ್ಟೇಷನಿಗೆ ರಾಧಾಕೃಷ್ಣರು BJPಗೆ ಈಗ ನಾಮಿನೇಟೆಡ್ ಕಾರ್ಪೊರೇಟ್ರ್ ಅವರು ಬಂದು ಇಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ ಅಂತೆ, ಇನ್ನು ಇಲ್ಲಿಂದ ಕೊಂಡೋಗಬಾರ್ದು, ಯಾಕೆಂದರೆ ಇಲ್ಲಿ ಅವರು ಫಸ್ಟೇ ನಿಲ್ಲಿಸಲಿಕ್ಕೆ ಹೇಳಿ ಆನಂತರ ಲೆಟ್ರ್ ಗಳಿಸಿದ್ದಾರೆ ಇವರು. ನಾನು ಪುನಃ ACPಗೆ ಕಾಲ್ ಮಾಡಿದೆ, ಏನು ಮಾಡೋದು ಮೇಡಮ್, ನೀವು ಅವ್ರ ಹತ್ರ ಮಾತಾಡಿ, ನಮಗೇನಿಲ್ಲ ಅಂತ. ಮಾಧವ ಸುವರ್ಣರಿಗೆ ಪುನಃ ನಾನು ಕಾಲ್ ಮಾಡುವಾಗ ಹೀಗೆ ನಿಲ್ಲಿಸಿದ್ದಾರೆ ಅಂತ ಹೇಳುವಾಗ ಅವರು ಹೇಳೋದು, ಮೇಡಮ್ ನಮ್ಮದೇನಿಲ್ಲ, ನೀವು ಧರ್ಮದಲ್ಲಿ ಮಾಡ್ತಿದ್ದೀರಿ ದೇವಿದು ಸ್ತಬ್ಧ ಚಿತ್ರ, ಆದರೆ ಆ ಫೋಟೋ ಒಂದು ನೀವು ತೆಗಿಬೇಕು, ಅದಕ್ಕೆ ಗಮ್ ಹಾಕಿ ನೀವು ಅಂಟಿಸಬೇಕು ಅಂತ ಹೇಳಿದರು. ಅದನ್ನು ಒಪ್ಪಿದೆ ನಾನು. ನಾವು ಅದನ್ನು ಸೀಲ್ ಮಾಡಿ ಬಟ್ಟೆ ಕಟ್ಟಿ ಸೀಲ್ ಮಾಡಿದ ಸಹ ನೀವು ತರ್ಬೋದು. ನಾನು ಹೇಳಿದೆ, ನೀವು ಒಮ್ಮೆ ACPಗೆ ಲೆಟ್ರ್ ಕೊಟ್ಟು ಮೂವ್ ಆಗಲಿಕ್ಕೆ ಇಲ್ಲ ಹೇಳಿದ ಮೇಲೆ ನೀವು ಅವರಿಗೆ ಹೇಳಿ ಅದನ್ನು ತೆರವುಗೊಳಿಸಬೇಕು. ನಾನು ಮಾತಾಡೋದಲ್ಲ, ನೀವು ಮಾತಾಡಿ ಅಲ್ಲ ACP ಹತ್ರ. ಇಲ್ಲ, ನಾನು ಕುದ್ರೋಳಿಯಲ್ಲಿ ಒಟ್ಟಿಗಿದ್ದೀವಿ, ನಾವು ಹೇಳಿ ಆಯಿತು ಅಂತ. ಇಲ್ಲಿ ಪುನಃ ACPಗೆ ನಾನು ಪದೇ ಕಾಲ್ ಮಾಡುವಾಗ ಮೇಡಮ್ ನಮಗೆ ಅವರು ಏನೂ ಹೇಳಲಿಲ್ಲ ಅಂತ. ಹಾಗೆ ಭಾರತಿ ಮೇಡಮ್ ನನ್ನನ್ನು ಕೂತ್ಕೊಳಿಸಿ ಹೇಳಿದರು, ಒಮ್ಮೆ ನೀವು ದೇವಸ್ಥಾನಕ್ಕೆ ಹೋಗಿ ಮಾತಾಡಿ ಬನ್ನಿ ಮೇಡಮ್ ಅಂತ ಹೇಳಿದರು. ದೇವಸ್ಥಾನಕ್ಕೆ ನಾನು ಹೋದೆ ನಿನ್ನೆ. ಶಾರದೆ ಎಲ್ಲ ಮುಂದೆ ಬಂದಿದೆ, ಹೊರಗೆ ಬಂದಿದೆ. ದೊಡ್ಡ ಶಾರದೆ ಆ ತಾಯಿಯನ್ನು ಮುಂದೆ ತಂದಿದ್ದಾರೆ, ಇವರು ಯಾರು ಆ ದೇವಿಯ ಮುಂದೆ ಇಲ್ಲ. ನಾನು ನಿನ್ನೆ ಅವರ ಆಫೀಸಿಗೆ ಹೋಗುವಾಗ ಮಾಧವ ಸುವರ್ಣರು ಯಾರು ಅಂತ ಕೇಳಿ ಹೋಗೋ ಮಾಧವ ಸುವರ್ಣರು ನನ್ನನ್ನು ನೋಡಿ ಓಡ್ತಾರೆ, ಇನ್ನೊಂದು ಕೋಣೆಗೆ ಓಡಿದರು. ಅವರನ್ನು ನಾನು ಒಳಗೆ ಹೋಗಿ ನೀವೇ ಮಾಧವ ಸುವರ್ಣರು ಅಂತ ಮಾತಾಡುವಾಗ ಅಧ್ಯಕ್ಷರ ಹತ್ರ ನೀವು ಮಾತಾಡಿ, ಕ್ಯಾಬಿನಿಗೆ ನಾನು ಬಂದು ಕೂತ್ಕೊಳ್ಳುವಾಗ ಸಾಯಿರಾಮ್ ಅಧ್ಯಕ್ಷರಂದ್ರೆ ಅವರು ಮಾತೇ ಆಡ್ತಾ ಇಲ್ಲ. ಯಾರೋ ಒಬ್ಬರು ಮಾತಾಡಿದರು. ಆನಂತರ ಮಾತಾಡುವಾಗ ನಡುವೆಗೆ ಹರಿಕೃಷ್ಣ ಬಂಟ್ವಾಳ ಬಂತು. ಹರಿಕೃಷ್ಣ ಬಂಟ್ವಾಳ ಬಂದು ಹೇಳೋದು, ನಾವು ಒಮ್ಮೆ ಕ್ಯಾನ್ಸಲ್ ಮಾಡಿದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನಾನು ಕೇಳಿದಲ್ಲಿ ಸೌಜನ್ಯಂದು ಟ್ಯಾಬ್ಲೋ ಅಲ್ಲ, ಅದು ದೇವಿದ್ದು ಸ್ತಬ್ಧ ಚಿತ್ರ, ರಕ್ತ ಬೀಜಾಸುರ ನಾವು ಮಾಡ್ತಾ ಇದ್ದೇವೆ, ಅದಕ್ಕೂ ಸೌಜನ್ಯಗೆ ಏನು ಸಂಬಂಧ ಹೇಳುವಾಗ ಅದು ರಾಜಕೀಯ ಬರ್ತದೆ. ರಾಜಕೀಯಕ್ಕೆ ಹೇಗೆ ಬರ್ತದೆ? ಸೌಜನ್ಯ ಹೇಳುವಾಗ ರಾಜಕೀಯ ಹೇಗೆ ಬರ್ತದೆ? ಸೌಜನ್ಯ ಏನಾದರೂ ಪಕ್ಷದಲ್ಲಿಲ್ಲ? ಸೌಜನ್ಯ ಒಂದು ವಿದ್ಯಾರ್ಥಿನಿ. ನಾನು ಹೇಳುವುದು, ಇವರಲ್ಲಿ ಸಹ ನಾರಾಯಣ ಗುರು ಶಾಲೆ ಉಂಟು, ಅಲ್ಲಿ ಒಂದು ವಿದ್ಯಾರ್ಥಿನಿಗೆ ಅನ್ಯಾಯ ಆಗೋಗಿ ಇವರು ಮಾತಾಡೋದಿಲ್ವ? ಇವರು ಸೌಜನ್ಯ ರಾಜಕೀಯ ಪಕ್ಷ ಹೇಳುವಾಗ ಇಲ್ಲಿ ಯಾವ ರಾಜ್ಯಕ್ಕೆ ಹೇಳಬೇಕು? ಈ ಹರಿಕೃಷ್ಣ
ಕಾಂಗ್ರೆಸ್ಸಿಂದ BJPಗೆ ಹೋಗಿದ್ದಾನೆ ಅವೊಂದು ಈಗ BJP ಪಕ್ಷ. ಹಾಗಾದರೆ BJP ಪಕ್ಷದವ್ರು ನಿಲ್ಲಿಸ ಇದನ್ನು? ಯಾಕೆಂದರೆ ರಾಧಾಕೃಷ್ಣ BJPಯಲ್ಲಿ ಇರುವುದು, ನರಿಕೃಷ್ಣ BJPಯಲ್ಲಿ ಇರುವುದು. ನಿನ್ನೆ ನಾನು ನಳಿನ್ ಕುಮಾರ್ ಕಟೀಲಿಗೆ ಕಾಲ್ ಮಾಡಿದೆ, ನಾನು ಈ ವಿಷಯ ಹೇಳಿದೆ. ಮಣ್ಣು ತಿಂದು ಹೋಗ್ತಾನೆ ನಾನು ದೇವಿ ಮಾತ್ಮೆದೊಂದು ಅರ್ಪಣೆ ಮಾಡ್ತಾ ಇದ್ದೇನೆ, ಅದನ್ನು ನಾವು ನಿಲ್ಲಿಸ್ತೇನೆ ಹೇಳೋ ಪ್ರಸನ್ನಕ್ಕೆ ನಾನು ಮಾತಾಡ್ತೇನೆ. ನನಗೇನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ಇವನು ಹಾರಿ ಬಂದು ಇವ ಮಾತಾಡೋದು, ಯಾರ ಕಮಿಟಿಯವರಲ್ಲಿ ಮಾತಾಡ್ತಾ ಇಲ್ಲ. ನಾನು ಕೇಳೋ ಪ್ರಶ್ನೆ, ಇಲ್ಲಿ ರಾಜಕೀಯ ಯಾಕೆ? ಇಲ್ಲಿ ನಾನು ನಿಮಗೆ ಹೇಳಲೇಬೇಕಾಗ್ತದೆ. ಜನಾರ್ದನ ಪೂಜಾರಿಯವರು ಒಂದು ವೇಳೆ ಅಲ್ಲಿ ಜವಾಬ್ದಾರಿಯಲ್ಲಿ ಇರ್ತಿದ್ರೆ, ಮೊದಲನೇ ಸ್ಥಿತಿಯಲ್ಲಿ ಇರ್ತಿದ್ರೆ, ಇವುಗಳಿಗೆ ಯಾವುದಕ್ಕೂ ಮಾತಾಡಲಿಕ್ಕೆ ಇರ್ತಿಲ್ಲ. ಅವರ ಕಾಲಿನ ಧೂಳಿಗೆ ಸಮಾನ. ಯಾಕೆ ಹೇಳುದಂದರೆ, ಸೌಜನ್ಯ ಅತ್ಯಾಚಾರ ಆಗಿ ಸತ್ತಾಗ ಮೊದಲು ಭೇಟಿ ಕೊಟ್ಟವರು ಜನಾರ್ದನ ಪೂಜಾರಿ. ಭೇಟಿ ಕೊಟ್ಟು ಆ ಮನೆಗೆ ಸಾಂತ್ವನ ಹೇಳಿ 1 ಲಕ್ಷ ಅಲ್ಲಿ ಕೊಟ್ಟು ಬಂದಿದ್ದಾರೆ, ಯಾರು? ಜನಾರ್ದನ ಪೂಜಾರಿಯವರು. ಅದಲ್ಲದೆ ಆ ಸಾವಿಗೆ ಬೇಕಾದಂಥ ತರಕಾರಿಗಳನ್ನೆಲ್ಲ ಜನಾರ್ದನ ಪೂಜಾರಿಯವರು ಪೂರೈಕೆ ಮಾಡಿದರು. ಒಂದು ವೇಳೆ ಈ ಸಲ ನಮ್ಮ ಟ್ರಕ್ ದೇವಿದ್ದು ಸ್ತಬ್ಧ ಚಿತ್ರ ನಾವು ಮಾಡುವಾಗ ಸೌಜನ್ಯನಿಗೆ ಅದು ಅರ್ಪಣೆ ಅಂತ ಹೇಳಿದರೆ, ಜನಾರ್ದನ ಪೂಜಾರಿಯವರು ಇರ್ತಿದ್ರೆ, ಆ ಸ್ಥಿತಿಯಲ್ಲಿ ಇರ್ತಿದ್ರೆ, ಆರೋಗ್ಯವಾಗಿ ಇರ್ತಿದ್ರೆ, ಅವರು ಆ 10 ಟ್ಯಾಬ್ಲೋ ಗಣಪತಿಯನ್ನು ಸೇರಿ 10 ದುರ್ಗೆಯರ ಹಿಂದೆ ಸೌಜನ್ಯಂದು ಟ್ಯಾಬ್ಲೋ ಖಂಡಿತ ಅವರು ಇರಿಸ್ತಿದ್ರು. ಇವುಗಳಿಗೆ ಯೋಗ್ಯತೆ ಇಲ್ಲ. ನನಗೆ ಮೊದಲೊಮ್ಮೆ ಬೇಸರ ಆಯಿತು ಇವರು ಕ್ಯಾನ್ಸಲ್ ಮಾಡಿದಾಗ. ಆದರೆ ನನಗೀಗ ಅರ್ಥ ಆಯಿತು, ಸೌಜನ್ಯನೂ ಅಲ್ಲಿ ಸೂಕ್ತ ಅಲ್ಲ, ಆ ದೇವಿಗೂ ಬೇಡ ಇಲ್ಲಿ. ಯಾಕೆಂದರೆ ಇವರೆಲ್ಲ ಮಾಡುವಂಥದ್ದು ಆಡಂಬರಕ್ಕೋಸ್ಕರ ಅಲ್ಲದೆ ದಸರಾ ದೇವಿಗೋಸ್ಕರ ಅಲ್ಲ. ಯಾಕೆಂದರೆ ನಿನ್ನೆ 10 ದೇವಿಗಳಲ್ಲಿ ಸಹ ಇವರಿಲ್ಲ, ದೇವಿಯನ್ನು ಮುಂದೆ ಕಳಿಸಿದ್ದಾರೆ. ಶಾರದೆ ಮುಂದೆ ಸಹ ಇವರಿಲ್ಲ. ಇವರ ಆಫೀಸ್ AC ಕೂತಿದ್ದಾರೆ ಇವರು, ಮತ್ತೆ ಇವರು ಜೋಡಣೆ ಆಗಲಿಕ್ಕೆ ಇವರು ಅದರ ಮುಂದೆ ಇಲ್ಲ. ಇವರು ಯೋಗ್ಯರು ಅಲ್ಲ. ನಿನ್ನೆ ನಾನು ನೋವಲ್ಲಿ ಇವರು ಬೇಡ ಹೇಳುವಾಗ ನಾನು ಆಗಲೇ ಎಣಿಸಿದ್ದೇನೆ ಹೋಗುವಾಗ, ನನಗೆ ಇವರು ಇನ್ನು ನಾನು ಇಲ್ಲಿ ದಸರಾಕ್ಕೆ ಟ್ಯಾಬ್ಲೋ ನಾನು ಮುಂದೆ ಕೊಂಡೋಗೋದಿಲ್ಲ. ಆದರೆ ಇವರಿಗೊಂದು ಉತ್ತರ ಕೊಟ್ಟು ಬರಬೇಕಂತ ನನಗೆ ಇತ್ತು. ಆ ಶಿವನಿಗೆ ಹೋಗಿ ನಾನು ಹೊರಗಿನಲ್ಲೇ ಕೈ ಮುಗಿದ್ದೇನೆ. ಇದಕ್ಕೆ ನ್ಯಾಯ ಸಿಕ್ಕದಿದ್ದರೆ ಇನ್ನು ಮುಂದೆ ನಾನು ಕುದ್ರೋಳಿದು ಶಿವನಲ್ಲಿ ಬರುವುದಿಲ್ಲ ಅಂತ ಅಲ್ಲಿ ನಾನು ಹೇಳಿದ್ದೇನೆ. ಈ 9 ದುರ್ಗೆಯರಲ್ಲಿ ಸಹ ನಿನ್ನೆ ವಿಜಯದಶಮಿ ನಾನು ಹೇಳಿದ್ದು, ಇದರ ಸತ್ಯವನ್ನು ನೀವು ನೋಡಬೇಕು. ಇವರಿಗೆ ಮುಟ್ಟಾಳರಿಗೆ ಒಂದು ವೇಳೆ ಹಾಗೆ ಡೌಟ್ ಇರ್ತಿದ್ರೆ, ಸೌಜನ್ಯನ ಫೋಟೋ ನೋಡುವಾಗ ಇವರಿಗೆ ಏನೋ ಭಯ ಆಗ್ತದೆ. ಯಾಕೆಂದರೆ ಇವರೆಲ್ಲ ಅತ್ಯಾಚಾರಿಗಳು ಇರಬೇಕು, ಅಥವಾ ಯಾವುದೋ ಒಂದು ಅತ್ಯಾಚಾರದಲ್ಲಿ ಆಗಿರಬೇಕು. ಇವರ ಮನೆಯಲ್ಲಿ ಹೆಂಡತಿ ಅಥವಾ ಅಂತ ಮಕ್ಕಳು ಇರ್ತಿದ್ರೆ, ಹುಡುಗಿಯರು ಇರ್ತಿದ್ರೆ, ಇವತ್ತು ಸೌಜನ್ಯನಿಗೆ ಅವರು ಗೌರವ ಕೊಡ್ತಿದ್ರು. ಇವರು ಅತ್ಯಾಚಾರಕ್ಕಿಂತ ಜಾಸ್ತಿ ಆ ಒಂದು ಹುಡುಗಿದು ಟ್ಯಾಬ್ಲೋ ಮಾಡುವಾಗ ಇದು ಸಹ ಅವರು ಅತ್ಯಾಚಾರವೇ ಮಾಡಿದ, ಅವಳ ಟ್ಯಾಬ್ಲೋವನ್ನು ನಿಲ್ಲಿಸಿ. ಇವರು ಖಂಡಿತ ಬರ್ಕತ್ತಾಗುವುದಿಲ್ಲ. ನಾನು ಈಗ ಹೇಳ್ತೇನೆ, ಜನಾರ್ದನ ಪೂಜಾರಿಯವರ ಕಾಲಿಗೆ ಧೂಳಿನ ಸಮ. ಇವರು ಕಾಯ್ದು ಆ ಮನುಷ್ಯ ಅಲ್ಲಿಂದ ಹೋದರೆ, ಬೇಗ ಹೋದರೆ ನಾವೆಲ್ಲ ಇನ್ನು ಆಡಳಿತ ತಗೊಂಡು ಇಲ್ಲಿ ಹಣ ಮಾಡ್ಬೋದು, ಏನೋ ಮಾಡ್ಬೋದು ಅಂತ ಹೊರಟಿದ್ದಾರೆ. ಇದು ಇವರದು ಸ್ಟಾರ್ಟ್, ಎಂಡ್ ಅಲ್ಲ. ಸೌಜನ್ಯ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಬಂದದ್ದು. ಇಂತೆಲ್ಲ ಧರ್ಮದಲ್ಲಿ ಇಲ್ಲದವರನ್ನು, ದುಷ್ಟರನ್ನು, ನಾನು ಹೇಳಿದ್ದೇನೆ, ರಾಮಾಯಣ ಮಹಾಭಾರತ ಆಗಲಿ ಯಾವುದೇ ಪುರಾಣಗಳಲ್ಲಿ ನಾವು ಧರ್ಮದ ಕಾರ್ಯಗಳಿಗೆ ಹೋಗುವಾಗ ಒಂದೊಂದು ರಾಕ್ಷಸರು, ದುಷ್ಟರು ಬರ್ತಾರೆ. ಇಂಥದ್ದು ದುಷ್ಟರು ಬರ್ತಾ ಇದ್ದಾರೆ. ಹಾಗೆ ರಕ್ತ ಬೀಜಾಸುರ ಅವರಾಗಿದ್ದಾರೆ. ಮೊನ್ನೆ ಅವರು ಹೇಳಿದ್ದಾರೆ, ಯಾವುದೇ ಟ್ಯಾಬ್ಲೋದಲ್ಲೂ ದೈವದು ಬರಬಾರ್ದು, ಅಲ್ಲಿ DJ ಇರಬಾರ್ದು, ಡಾನ್ಸ್ ಇರಬಾರ್ದು ಎಲ್ಲ ಹೇಳಿದ್ದಾರೆ. ಅಲ್ಲಿ ದೈವದು ಪಾತ್ರ ಇತ್ತು, ಡಾನ್ಸ್ಗಳಾಗ್ತಾ ಉಂಟು. ರಾಜ್ಯಕ್ಕೆ ಹೇಳುವುದರಲ್ಲಿ ಕೆಲವು ಹುಲಿ ವೇಷದಲ್ಲಿ MLAಗಳದ್ದು, ಪ್ರಧಾನಮಂತ್ರಿಗಳದ್ದು ಫೋಟೋ ಹಾಕಿದ್ದಾರೆ. ಆಗ ರಾಜ್ಯಕ್ಕೆ ಬರುವುದಿಲ್ವಾ? ಸ್ತಬ್ಧ ಚಿತ್ರಗಳಲ್ಲಿ ಎಲ್ಲ ಕಡೆಯಲ್ಲಿ ಫೋಟೋ ಹಾಕಿದ್ದಾರೆ. ನಮ್ಮಲ್ಲಿ ಸೌಜನ್ಯನದು ಹಾಕಿದ್ದು, ಯಾಕೆಂದರೆ ಸ್ಪಾನ್ಸರ್ಸ್ ಯಾರು ನಮ್ಮ ಪ್ರಮೋಷನ್ ಬೇಡ ಹೇಳಿದ್ದಾರೆ. ಆದರೆ ಇವರದ್ರಲ್ಲಿ ಎಲ್ಲರೂ ಯಾವುದ ಮರಳುಗಾರಿಕೆ ಮಾಡಿದವರು, ಇಸ್ಪೀಟ್ ದಂಧೆಯಲ್ಲಿ ಇರುವವರು, ಏನೇನು ಟ್ಯಾಬ್ಲೆ ಮಾಡಿ ಯಾರ್ಯಾರೋ ಫೋಟೋ ಹಾಕಿದ್ದಾರೆ. ನಾವೇನು ಅದಕ್ಕೆ ಮಾತಾಡ್ತಿಲ್ಲ. ನಾವು ಧರ್ಮದಲ್ಲಿ ಹೋಗಿದ್ದೇವೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ವಿಜಯದಶಮಿ, ನವರಾತ್ರಿ, ದಸರಾ ಆ ದೇವಿಯ ಒಂದು ಸಮ್ಮುಖದಲ್ಲಿ ಮಾಡುವಾಗ ಇಡೀ ಕರ್ನಾಟಕ ಕಾಣ್ತಾ ಉಂಟು. ಅವಳಿಗೊಂದು ನ್ಯಾಯ ಬೇಕು. ಒಂದು ಹುಡುಗಿಗೆ ದಸರಾದಲ್ಲಿ ನ್ಯಾಯ ಸಿಗಬೇಕು ಅಂತ ನಾನು ಒಂದು ಹೋಗಿದ್ದೇನೆ. ಸ್ತ್ರೀ ಶಕ್ತಿ. ನನಗೆ ಗೊತ್ತಿಲ್ಲ ಇವರಿಗೆ ನನ್ನನ್ನು ಯಾಕೆ ಭಯ ಅಂತ ನನಗೆ ಅರ್ಥ ಆಗೋದಿಲ್ಲ. ಸೌಜನ್ಯನ ಫೋಟೋ ನೋಡುವಾಗಲೇ ಇವರಿಗೆ ಭಯ ಆಗ್ತದೆ, ಯಾವ ರಾಜ್ಯಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇವರ ಹತ್ರ ನಾನು ಕೇಳಲೇಬೇಕು. ಮೊನ್ನೆ ಒಂದು ಹುಡುಗಿ ದಸರಾಕ್ಕೆ ಬಂದರು, 4-5 ಹುಡುಗಿಯರು ಬಂದಲ್ಲಿ ಆಕ್ಸಿಡೆಂಟ್ ಆಯಿತು. ಒಂದೇ ಒಂದು ಇವನು ಕಮಿಟಿಯವರು ಅದರ ಬಗ್ಗೆ ಏನಾದರೂ ಮಾತಾಡಿದಾರಾ? ಅವಳ ಮನೆಗೇನು ಹೋಗಿದ್ದಾರಾ? ನೋಡಿದ್ರಾ? ಮಾರ್ಗದಲ್ಲಿ ಆಗಿದಂತ ಬಿಟ್ಟು ಬಿಡುವರು. ದಸರಾಕ್ಕೆ ಬಂದ ಒಂದು ಹುಡುಗಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತವಳಿಗೆ ಇವರಿಗೆ ಒಂದು ಉತ್ತರ ಕೊಡುವ ಯೋಗ್ಯತೆ ಇಲ್ಲದವರು. ನಾನೀಗ ಹೇಳ್ತಿದ್ದೇನೆ, ಅಲ್ಲಿ ಸೌಜನ್ಯನ ಟ್ಯಾಬ್ಲೋ ಸೂಕ್ತವೇ ಅಲ್ಲ. ಆ ತಾಯಿಗೆ ಬೇಡ, ನವದುರ್ಗೆಯರಿಗೆ ಸೌಜನ್ಯ ಅಲ್ಲಿ ಟ್ಯಾಬ್ಲೋ ಹೋಗುದು ಬೇಡ ಅಂತ ಬಂದಿರ್ಬೋದು. ಆ ಶಿವನಿಗೂ ಆಗಿರ್ಬೋದು ಈ ಸಾನ್ನಿಧ್ಯದಲ್ಲಿ ಅವಳ ಟ್ಯಾಬ್ಲೋ ಬೇಡ ಅಂತ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಜನರು ಯಾರು ಆ ಟ್ಯಾಬ್ಲೋವನ್ನು ನೋಡಲಿಲ್ಲ ಏನು ಉಂಟಂತ, ನಮ್ಮನ್ನು ತೋರಿಸ್ಲಿಕ್ಕೂ ಬಿಡಲಿಲ್ಲ. ಆದರೆ ಇವತ್ತು ವಾಮಂಜೂರಲ್ಲಿ ಅದೇ ಸ್ತಬ್ಧ ಚಿತ್ರವನ್ನು ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. 7 ಗಂಟೆಗೆ ಸ್ತಬ್ಧ ಚಿತ್ರ ಹೋಗ್ತದೆ. ಎಲ್ಲರೂ ಅದನ್ನು ನೋಡಬೇಕು. ಈ ಮುಟ್ಟಾಳರು ಸಹ ಟ್ಯಾಬ್ಲೋವನ್ನು ನೋಡಬೇಕು, ಅದರಲ್ಲಿ ಏನು ಉಂಟು. ಯಾಕೆಂದರೆ ಇವರು ಸೌಜನ್ಯನ ಟ್ಯಾಬ್ಲೋವನ್ನು ನಿಲ್ಲಿಸಿ
ನಿಲ್ಲಿಸಿರ್ಬೋದು, ಖಾಲಿ ಟ್ಯಾಬ್ಲೋ ನಿಲ್ಲಿಸಿದ್ದು. ಇವತ್ತು ಮಂಗಳೂರು ದಸರಾದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೌಜನ್ಯನ ಬಗ್ಗೆ ಮಾತಾಡ್ತಿದ್ದಾರೆ. ಮಂಗಳೂರು ದಸರಾದಲ್ಲಿ ಏನಾಗಿದೆ ಅಂತ ಸೌಜನ್ಯನ ಟ್ಯಾಬ್ಲೋ ನಿಲ್ಲಿಸಿದ್ರು ಸಹ ಸೌಜನ್ಯನನ್ನು ನಿಮಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ನಿಮಗೇನೋ ಫಂಡಿಂಗ್ ಬಂದಿರ್ಬೋದು ಮೇಲೆಯಿಂದ, ಅಥವಾ ನೀವು ರಾಜಕೀಯ ಪಕ್ಷ ಹೇಳುವವರು ನಿಮ್ಮ ರಾಜಕೀಯ ಪಕ್ಷದಲ್ಲಿ ದೊಡ್ಡವರೊಬ್ಬರು ರಾಜ್ಯಸಭಾ ಮೆಂಬರು ಆಗಿರ್ಬೋದು, ಅವರಿಗೋಸ್ಕರ ಹೀಗೆ ಮಾಡ್ತೀರಂತ ನನಗೆ ಗೊತ್ತಿಲ್ಲ. ನಮಗೆ ಅದು ಹೇಳಲಿಕ್ಕೂ ಇಲ್ಲ, ಮಾತಾಡಲಿಕ್ಕೂ ಇಲ್ಲ. ಅದು ನಿಮ್ಮ ಕರ್ಮಗಳಿಗೆ ಬಿಟ್ಟದ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ಕ್ಷೇತ್ರದಲ್ಲಿ ಜನಾರ್ದನ ಪೂಜಾರಿ ಅವರು ಇರ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ನಾನಂತೂ ಜನಾರ್ದನ ಪೂಜಾರಿ ಅವರನ್ನು ವೈಯಕ್ತಿಕವಾಗಿ ಭೇಟಿ ಆಗ್ತೇನೆ, ಅವರ ಹತ್ರ ಮಾತಾಡ್ತೇನೆ, ಈ ವಿಷಯ ಹೇಳ್ತೇನೆ. ನಿಮ್ಮ ದೊಣ್ಣೆ ನಾಯಕರ ಪರ್ಮಿಷನ್ ನನಗೆ ಬೇಡ ಅವರ ಮನೆಗೆ ಹೋಗಲಿಕ್ಕೆ. ಪ್ರತಿಯೊಂದು ಅವರು ಸೌಜನ್ಯನ ವಿಷಯದಲ್ಲಿ ನಾನು ಅವರಿಗೆ ಹೇಳಿ ತೋರಿಸ್ತೇನೆ. ಅವರ ನರಿ ಬುದ್ಧಿ ಉಂಟಲ್ಲ, ಯಾವನು ಇವತ್ತು ಅವನ ಹೆಸರು ಹೇಳಲಿಕ್ಕೆ ದೇವರ ಹೆಸರಿಕೊಂಟು ನರಿಕೃಷ್ಣ ಹೇಳ್ತಾ ಇದ್ದ. ಈಗ ಫೋನ್ ತೆಗೆಯುವುದಿಲ್ಲ ಯಾರ್ದು, ಅವನು ನರಿಕೃಷ್ಣ ಬುದ್ಧಿ ತೋರಿಸಿದಾನಲ್ಲ, ಅವನಿಗೆ ಮಾತ್ರ ಈ ಸಲ ನವರಾತ್ರಿ ದುರ್ಗೆ ಅವರು ಅವನಿಗೆ ಇವತ್ತು ಅಂತ್ಯ. ಯಾಕೆಂದರೆ ಇದು ಶುರುವಾಯಿತು. ಯಾರೆಲ್ಲ ಸೌಜನ್ಯನ ವಿಷಯದಲ್ಲಿ ವಿರೋಧವಾಗಿ ಹೋಗ್ತಾರ, ಅಧರ್ಮಿಗಳು ಹೋಗ್ತಾರ, ಆ ಅಧರ್ಮಿಗಳದ್ದು ಎಲ್ಲ ಬಣ್ಣ ಬಯಲಾಗ್ತಾ ಉಂಟು. ತುಂಬ ಕಡೆ ನಾವು ನೋಡಿದೆವು ಸೌಜನ್ಯ ವಿಷಯಕ್ಕೆ ಯಾರು ವಿರೋಧವಾಗಿ ಬರ್ತಿದ್ದಾರ ಪ್ರತಿಯೊಬ್ಬರನ್ನು ಸೌಜನ್ಯ ದುರ್ಗೆಯಾಗಿ ತುಳಿತಿದ್ದಾಳೆ. ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಈಗ ನಾರಾಯಣ ಗುರುಗಳ ಸಂದೇಶ ಉಂಟು ನಮಗೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ. ಆ ಸಂದೇಶದಲ್ಲೇ ಜನಾರ್ದನ ಪೂಜಾರಿ ನಡೀತಿದ್ದವರು. ಕೋಟಿ ಚೆನ್ನೈಯರನ್ನು, ವೀರ ಪುರುಷರನ್ನು ದೇವರಂತ ನಾವೆಲ್ಲರೂ ಪೂಜಿಸುವವರು. ಅವರ ತಾಯಿ ದೇವಿ ವೈದ್ಯತಿ. ನಾವು ಅವರನ್ನು ಖಾಲಿ ಒಂದು ತಾಯಿಯಾಗಿ ಮಹಿಳೆಯಾಗಿ ಕಾಣ್ತಾ ಇಲ್ಲ, ಅಲ್ಲಿ ಒಂದು ದೇವಿ ಸ್ವರೂಪಿ ಅಂತ ದೇವಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ಹೇಳೋದು, ಈ ಸೌಜನ್ಯ ಮುಂದೊಂದು ದಿವಸ ದೇವಿ ಸ್ವರೂಪಿ ಆಗ್ತಾಳೆ. ಯಾಕೆಂದರೆ ಮನುಷ್ಯವೇ ಒಂದು ದೇವಿ ಸ್ವರೂಪಿ ಆಗುವುದು ಎಲ್ಲ ನಮ್ಮ ಕಥೆಗಳಲ್ಲಿ. ಹಾಗೆ ದೇವಿ ವೈದ್ಯತಿ ನಮಗೆ ತಾಯಿ ಆಗುವುದಾದರೆ, ದೇವಿ ಸ್ವರೂಪಿ ಆಗುವುದಾದರೆ ಸೌಜನ್ಯ ನಮಗೆ ಖಂಡಿತ ಅವಳೊಂದು ಶಕ್ತಿಯಾಗಿ ಪರಿಣಮಿಸ್ತಾಳೆ. ಹಾಗೆ ನಿಮಗೆ ಇದು ಕೊಟ್ಟ ಸಂದೇಶ ನವರಾತ್ರಿಯಲ್ಲಿ ನಿಮ್ಮ ದುಷ್ಟ ಬುದ್ಧಿಯನ್ನು ನೀಡಿ. ಆದರೆ ಇನ್ನಂತೂ ನೀವು ಉಂಟಲ್ಲ, ಇನ್ನೂ ನವರಾತ್ರಿ ಮಾಡುವಾಗ ನಿಮಗೆ ಇದು ಅದಕ್ಕಿಂತ ಮೊದಲು ನಿಮಗೆ ಇದು ಕಂಡು ಬರ್ತದೆ. ನಿಮಗೆ ಬುದ್ಧಿಗೆ ಮಾಡಿದ್ದು ನಿಮ್ಮ ಅಲ್ಪ ಬುದ್ಧಿ ಬದಿಗಿಡು. ನಾನು ನರಿಕೃಷ್ಣನ ಹತ್ರ ಹೇಳ್ತೇನೆ, ನಿನ್ನ ಅಲ್ಪ ಬುದ್ಧಿ ಬದಿಗಿಡು, ನಿನ್ನ ರಾಜಕೀಯ ಬದಿಗಿಡು. ಕಾಂಗ್ರೆಸ್ಸಿಂದ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದು ಜನಾರ್ದನ ಪೂಜಾರಿಯನ್ನು ಸರ್ವನಾಶ ಮಾಡಿ ನೀನಲ್ಲಿ ಅವಕಾಶ ತಗೊಳ್ಬೇಕಂತ ನೀವು ಎಣಿಸುವುದು ಬೇಡ. ಯಾಕೆಂದರೆ ಅಲ್ಲಿ ಗೌರವ ಉಂಟು, ವೈಯಕ್ತಿಕ ಗೌರವ ಉಂಟು. ಅವರು ಮೊದಲಿದೆಲ್ಲ ಮಾತಾಡುವಾಗ ನಮಗೆ ಈಗ ಪ್ರತಿಯೊಬ್ಬರು ನಾವು ಬುದ್ಧಿ ಕಲ್ತಿದ್ದೇವೆ, ಸತ್ಯ ಮಾತಾಡ್ತಾ ಇದ್ರು, ಸತ್ಯವನ್ನೇ ಮಾತಾಡ್ತಿದ್ರು. ಆದರೆ ನಿನ್ನ ನರಿ ಬುದ್ಧಿಯಿಂದ ಅಲ್ಲಿನ್ನು ನೀನು ಅಲ್ಲಿ ಅಧಿಕಾರ ತಗೊಳ್ತಿ, ನೀನು ರಾಜಕೀಯ ಪಕ್ಷ ಇಟ್ಕೊಂಡು ಅಧಿಕಾರಿ ತಗೊಳ್ತಿ ಅಂತ ಎಣಿಸಬೇಡ. ನಾಚಿಗೆ ಆಗ್ತಾ ಉಂಟು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಸಂಸದರು ಮತ್ತು ಇಲ್ಲಿ MLAಗಳು ಒಬ್ಬನಿಗೆ ಇದರ ಬಗ್ಗೆ ಮಾತಾಡಲಿಕ್ಕೆ, ಖಂಡಿಸಲಿಕ್ಕೆ, ಇದನ್ನು ನಿಲ್ಲಿಸಲಿಕ್ಕೆ ಯೋಗ್ಯತೆ ಇಲ್ಲದವರು, ಅಯೋಗ್ಯರು. ನೀವು ಹಿಂದೂಗಳು ಅಂತ ಹೇಳುವವರು, ನೀವು ಹಿಂದೂ ಅಂತ ಎದುರು ಹಾಕುವವರು, ರಾಜಕೀಯ ಪಕ್ಷದಲ್ಲಿ ನೀವು ಹಿಂದುತ್ವ ಅಂತ ತರುವವರು, ನೀವೊಂದು ಶಾರದಾ ಉತ್ಸವದಲ್ಲಿ ಆ ಒಂದು ಹುಡುಗಿಯ ಟ್ಯಾಬ್ಲೋವನ್ನೇ ನಿಲ್ಲಿಸುವಾಗ ಮಾತಾಡಿದವರು ನಾಲಾಯಕರು. ನೀವು ಹಿಂದೂಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ನೀವೊಂದು MLAಗಳಿಗೆ MP ಆಗಿ ನೀವು ಮಾತಾಡದಿದ್ರೆ ನೀವು ಅದರಲ್ಲಿ ಶಾಮೀಲಿ. ಯಾಕೆಂದರೆ ಹೇಳುವುದಾದರೆ ಅತ್ಯಾಚಾರಿಗಳಲ್ಲಿ ಎಲ್ಲರನ್ನು ನಾನು ಹೇಳಬೇಕಾಗ್ತದೆ. ಸೌಜನ್ಯ ನಿಮಗೆ ಮಾಡಿದೇನು? ಸೌಜನ್ಯ ಮುಖ ನೋಡುವಾಗ ನಿಮಗೆ ಯಾಕೆ ಭಯ ಆಗ್ತದೆ? ಈ ಪ್ರಶ್ನೆ ನನಗೆ ಕೇಳಬೇಕು. ಸೌಜನ್ಯ ಎಲ್ಲಿ ರಾಜಕೀಯ ವ್ಯಕ್ತಿ ಆಗಿದ್ಲು? ಸೌಜನ್ಯ ಎಲ್ಲಿ ಓಟಿಗೆ ನಿಂತಿದ್ಲು? ಸೌಜನ್ಯ ಏನಾಗಿದ್ಲು ಅಂತ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಬೇಕಾಗ್ತದೆ. ಹಾಗೆ ನಾನು ಎಲ್ಲ ಜನಪ್ರತಿನಿಧಿಗಳು ಹೇಳುವುದು, ನರಿಕೃಷ್ಣ ನಿಮ್ಮ ಪಕ್ಷದಲ್ಲಿದ್ದಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಇಲ್ಲದ್ರೂ ನಿಮ್ಗೆ ಎಲ್ರಿಗೂ ಇದರ ಶಾಪ ತಡ್ತದೆ.